ರಾಮ ವಿವಾದವಲ್ಲ, ರಾಮನೇ ಪರಿಹಾರ. ಅಯೋಧ್ಯೆ ಭಾಷಣದಲ್ಲಿ ಪ್ರಧಾನಿ ಮೋದಿಯ 10 ಅದ್ಭುತ ಉಲ್ಲೇಖಗಳು. ಪ್ರಧಾನಿ ಮೋದಿಯವರು ಅಯೋಧ್ಯೆಯಲ್ಲಿ ಮಾಡಿದ ಭಾಷಣದ ಪ್ರಮುಖ ಉಲ್ಲೇಖಗಳು ಇಲ್ಲಿವೆ. ಭಾಷಣದ ಮೊದಲು ನರೇಂದ್ರ ಮೋದಿ ಅವರು ರಾಮಮಂದಿರ ನಿರ್ಮಾಣವಾಗಲು ವಿಳಂಬವಾಗಿದ್ದಕ್ಕೆ ಶ್ರೀರಾಮನಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ ಎಂದರು. ಶತಮಾನಗಳಿಂದ ನಾವು ತೋರಿದ ತಾಳ್ಮೆ ಮತ್ತು ನಾವು ಮಾಡಿದ ತ್ಯಾಗದ ನಂತರ ನಮ್ಮ ರಾಮಲಲ್ಲ ಅಂತಿಮವಾಗಿ ಅಯೋಧ್ಯೆಗೆ ಬಂದಿದ್ದಾರೆ. ಜನವರಿ 22 ಕೇವಲ ದಿನಾಂಕವಲ್ಲ, ಆದರೆ ಹೊಸ ಯುಗದ ಆರಂಭವಾಗಿದೆ. ರಾಮಮಂದಿರ ನಿರ್ಮಾಣವು ಜನರಲ್ಲಿ ಹೊಸ ಶಕ್ತಿಯನ್ನು ತುಂಬಿದೆ. ಕೆಲವರು ರಾಮಮಂದಿರ ನಿರ್ಮಾಣವು ಬೆಂಕಿಯ ಬಿರುಗಾಳಿಯನ್ನು ಎಬ್ಬಿಸುತ್ತದೆ ಎಂದು ಹೇಳುತ್ತಾರೆ, ಆದರೆ ಅವರು ರಾಮನ ಶಕ್ತಿ ಎಂಬುದು ಬೆಂಕಿಯಲ್ಲ ಹೇಳಿದವರು ಮರುಪರಿಶೀಲಿಸಬೇಕು. ರಾಮನು ಒಂದು ಪರಿಹಾರ, ವಿವಾದವಲ್ಲ. ನಾವು ಈಗ ಮುಂದಿನ 1000 ವರ್ಷಗಳವರೆಗೆ ಭಾರತದ ಅಡಿಪಾಯವನ್ನು ಹಾಕಬೇಕಾಗಿದೆ. ಈ ಕ್ಷಣದಿಂದ ನಾವು ಸಮರ್ಥ ಭವ್ಯವಾದ ದೈವಿಕ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ರಾಮಮಂದಿರದ ನಿರ್ಮಾಣವು ಭಾರತೀಯ ಸಮಾಜದ ಪ್ರಬುದ್ಧತೆಯ ಪ್ರತಿಬಿಂಬವಾಗಿದೆ. ಇದು ಕೇವಲ ವಿಜಯವಲ್ಲ, ಆದರೆ ನಮ್ರತೆಯ ಸಂದರ್ಭವಾಗಿದೆ. ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಲಾಗಿದೆ, ಆದರೆ ನ್ಯಾಯ ಸಲ್ಲಿಸಿದ್ದಕ್ಕಾಗಿ ನಾನು ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಮತ್ತು ಮಂದಿರವನ್ನು ಕಾನೂನಿನ ಪ್ರಕಾರ ನಿರ್ಮಿಸಲಾಗಿದೆ. ರಾಮಲಲ್ಲ ದೇವರು ಈಗ ಟೆಂಟ್ನಲ್ಲಿ ಉಳಿಯುವುದಿಲ್ಲ, ಅವರು ಭವ್ಯವಾದ ದೇವಾಲಯದಲ್ಲಿ ಉಳಿಯುತ್ತಾರೆ. ರಾಮನ ಹೆಸರಿನ ಹಬ್ಬದ ಉತ್ಸಾಹವು ಎಲ್ಲೆಡೆ ಗೋಚರಿಸುತ್ತದೆ. ಜನವರಿ 22 ಕ್ಯಾಲೆಂಡರ್ನಲ್ಲಿ ಬರೆಯಲಾದ ದಿನಾಂಕವಲ್ಲ, ಇದು ಹೊಸ ಕಾಲಚಕ್ರದ ಮೂಲವಾಗಿದೆ. ನಮ್ಮ ಪ್ರೀತಿ ಮತ್ತು ತಪಸ್ಸಿನಲ್ಲಿ ಈ ಕೆಲಸವು ರಾಮಮಂದಿರ ನಿರ್ಮಾಣ ಹಲವು ವರ್ಷಗಳಿಂದ ನಡೆಯದ ಕಾರಣ ಇಂದು ನಾನು ಭಗವಾನ್ ರಾಮನಲ್ಲಿ ಕ್ಷಮೆಯಾಚಿಸುತ್ತೇನೆ. ಭಗವಾನ್ ರಾಮನು ಇದನ್ನು ಕ್ಷಮಿಸುತ್ತಾನೆ ಎಂಬ ವಿಶ್ವಾಸವಿದೆ.